ನಮಸ್ಕಾರ. ಇಲ್ಲಿ ನಾವು ಹಾಗಲಕಾಯಿ ಚಟ್ನಿ ಮಾಡುವ ವಿಧಾನವನ್ನು ನೋಡೋಣ. ಚಟ್ನಿ ಮಾಡಲು ನಮಗೆ ಬೇಕು ಒಂದು ಹಾಗಲಕಾಯಿ, ತುರಿದ ತೆಂಗಿನಕಾಯಿ, ರುಚಿಗೆ ಉಪ್ಪು, ಹಸಿಮೆಣಸಿನಕಾಯಿ, ಬೆಲ್ಲ, ಹುಳಿಗೆ ಬಿಂಬಲಹಣ್ಣು ಅಥವಾ ಹುಣಸೆಹಣ್ಣು. ಕುಕ್ಕರಲ್ಲಿ ಹಾಗಲಕಾಯಿ ತುಂಡುಗಳನ್ನು ಸ್ವಲ್ಪ ನೀರು ಹಾಕಿ 4 ರಿಂದ 5 ವಿಸಲ್ ಬರುವವರೆಗೆ ಬೇಯಿಸಿಕೊಳ್ಳಬೇಕು. ನಾವಿಲ್ಲಿ ಹೈ ಫ್ಲೇಮಲ್ಲಿ 4 ವಿಸಲ್ ಬರುವವರೆಗೆ ಹಾಗಲಕಾಯಿಯನ್ನು ಬೇಯಿಸಿಕೊಂಡಿದ್ದೇವೆ. ಹಾಗಲಕಾಯಿ ಚೆನ್ನಾಗಿ ಬೆಂದು ಮೆದುವಾಗಿದೆ. ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ತುರಿ, ಹಸಿಮೆಣಸು, ಉಪ್ಪು, ಬಿಂಬಲಹಣ್ಣು, ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿ ಚಟ್ನಿಯನ್ನು ರುಬ್ಬಿಕೊಳ್ಳಬೇಕು. ಅರ್ಧ ರುಬ್ಬಿಕೊಂಡು ಚಟ್ನಿಯಲ್ಲೇ ಹಾಗಲಕಾಯಿಯನ್ನು ಹಾಕಿ ಇನ್ನೊಂದ್ಸಲ ರುಬ್ಕೋಬೇಕು. ಹುಳಿ, ಕಹಿ, ಸಿಹಿ ಮತ್ತು ಖಾರ ತುಂಬಿರುವ ಈ ಚಟ್ನಿ ಅನ್ನದ ಜೊತೆ ತಿನ್ನಲು ತುಂಬಾ ರುಚಿಯಾಗಿರುತ್ತದೆ. ನೀವು ಈ ಚಟ್ನಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.